ರಾಜಕೀಯ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಆಗಿರುವ ಉಡುಪಿ ಮೂಲದ ಮಹಿಳೆಯೊಬ್ಬರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಆರೋಪ ಕೇಳಿ ಬಂದಿದೆ. ಉಡುಪಿ ಮೂಲದ ಮಹಿಳೆಯೊಬ್ಬರ ಮೇಲೆ ಈ ಆರೋಪ ಕೇಳಿ ಬಂದಿದ್ದು, ಆಕೆ 8 ಮದುವೆಯಾಗಿ ಡಿವೋರ್ಸ್ ಆದ ಪುರುಷರಿಗೂ ವಂಚಿಸಿದ್ದು, ಸಾರ್ವಜನಿಕರಿಗೂ ವಂಚಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿದಾಡ್ತಾ ಇದ್ದು, ಮಹಿಳೆ ಮೇಲೆ ಹಲವು ಆರೋಪಗಳನ್ನು ಮಾಡಲಾಗಿದೆ. ಹೀನಾ ಎಂಟರ್ಪ್ರೈಸಸ್ ಎಂಬ ಆಫೀಸ್ ಮಾಡಿಕೊಂಡು ಮುದ್ರಾ ಲೋನ್, ಸರ್ಕಾರಿ ನೌಕರಿ, ಮೈನಾರಿಟಿ ಲೋನ್ ಹೀಗೆ ನಾನಾ ವಿಧಗಳಲ್ಲಿ ಜನರಿಗೆ ವಂಚಿಸಿರುವುದಾಗಿ ವಂಚನೆಗೆ ಒಳಗಾದವರು ಆರೋಪಿಸಿದ್ದಾರೆ. ಇನ್ನು ಪತ್ನಿಯಿಂದ ಬೇರೆಯಾದ ಪುರುಷರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಆಕೆ 6 ತಿಂಗಳ ಬಳಿಕ ಬ್ಲಾಕ್ ಮೇಲ್ ಮಾಡಿ ಹಣ ಪೀಕಿಸಿ ಪರಾರಿ ಆಗ್ತಾ ಇದ್ಲು ಎನ್ನಲಾಗಿದೆ. ಹಣ ನೀಡದೇ ಇದ್ದಲ್ಲಿ ಲೈಂಗಿಕ ಕಿರುಕುಳದಂತಹ ಕೇಸ್ ಕೊಡುವುದಾಗಿ ಬೆದರಿಕೆ ಹಾಕಿ ಹಣ ಪೀಕಿಸ್ತಾ ಇದ್ಲು ಎಂದು ಆಕೆಯಿಂದ ವಂಚನೆಗೊಳಗಾದ 6ನೇ ಪರಿ ರಾಜಾ ಹುಸೇನ್ ಎಂಬುವರು ದೂರಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮದುವೆಯ ಫೋಟೋಗಳನ್ನು ಕೂಡ ಹರಿಬಿಡಲಾಗಿತ್ತು. ಮಹಿಳೆ ಈ ಬಗ್ಗೆ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ.